ಫಸ್ಟ್ ಪಾರ್ಟ್ ಅಲ್ಲಿರೋ ರಿಪೀಟ್ ಆಗಿದೆ ಸ್ವಲ್ಪ, ಬಟ್ ಆದ್ರೂ ಚೆನ್ನಾಗಿದೆ. ನಿಮ್ಗೆ ಏನೇನು ಇಷ್ಟ ಆಯ್ತು ಮೂವಿಲಿ? ಫುಲ್ ಜಾಲಿ 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 ಸೂಪರ್ ಆಗಿದೆ ಸರ್. ಆಕ್ಟಿಂಗ್ ಮಾತ್ರ ಭಯಂಕರ ಭಯಂಕರ ಚೆನ್ನಾಗಿದೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡೋರ. ಸೂಪರ್ ಆಗಿದೆ ಸರ್ ಮೂವಿ ಹೆಂಗಿದೆ? ರೆಕಾರ್ಡ್ ಸರ್ ಮೂವಿ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್ ಮೂವಿ. ಮೂವಿ ಹೆಂಗಿದೆ? ಇನ್ನೊಂದು ನೋಡ್ಬೇಕು ಅಂದವರು ಕಣ್ಣು ಮುಚ್ಕೊಂಡ್ ಬಂದು ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಡಿವೈನ್ ಫಿಲಮ್. ಸಾವಿರಾರು ಫಿಲಮ್ ಮಾಡಿರ್ಬೋದು, ಸಾವಿರಾರು ಫಿಲಮ್ಗಿಂತ ಇದು ಏನು ಕಮ್ಮಿ ಇಲ್ಲ. ಇಷ್ಟ ಆಯ್ತಾ? ಮಸ್ತಾಗಿದೆ ಬ್ರೋ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಆಕ್ಟಿಂಗ್ ಎಲ್ಲಾರ್ದು ಭಯಂಕರ ಆಗಿದೆ. ಆಕ್ಚುಲಿ ಮಸ್ತ್ ಆಗಿದೆ, ತುಂಬಾ ತರ ಇಷ್ಟ ಆಯ್ತು. ಪಕ್ಕ 2,000 ಕೋಟಿ ಮೀರ್ಸುತ್ತಾ? ಆಕ್ಚುಲಿ ದುಡ್ಡು ಲೆಕ್ಕ ಇಲ್ಲ. ಕಾಂತಾರ ನೋಡಿದ್ ಬೇರೆ, ಈಗ ನೋಡ್ತಾರ ಮೂವಿನೇ ಬೇರೆ. ಎಕ್ಸ್ಟ್ರಾರ್ಡಿನರಿ ನಿಜವಲ್ಲೂ. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಪ್ಯಾನ್ ವರ್ಲ್ಡ್ ಮೂವಿ. ಮಸ್ತ್ ಮೂವಿ ಇದೆ. ರಿಷಬ್ ಶೆಟ್ಟಿ ವಂಡರ್ಫುಲಿ ಮೇಡ್, ಸಖತ್ತಾಗಿದೆ. ಎಷ್ಟೊಂದು ಕ್ವಶನ್ಸ್ಗಳು ನಿಮಗೆ ಆ ಫಿಲಮ್ ಅಲ್ಲಿ ಕಾಡ್ತಾರ ಕ್ವಶನ್ಸ್ಗಳು ಇಲ್ಲಿ ಆನ್ಸರ್ ಸಿಗುತ್ತೆ.